ಭಾರತವನ್ನ ತನ್ನ ವಸಾಹತನ್ನಾಗಿ ಮಾಡಿಕೊಂಡಿದ್ದ ಬ್ರಿಟಿಷರ ಕಾಲದ ಹಲವು ಪಳೆಯುಳಿಕೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಲೂ ಇದೆ. ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಲ್ಯ ಎಂಬಲ್ಲಿರುವ ಕೆರೆಯೊಂದು ಬ್ರಿಟಿಷರ ಕಾಲವನ್ನು ಎಂದಿಗೂ ನೆನಪಿಸುತ್ತೆ. ಆದರೆ ಈ ಕೆರೆಯ ಸ್ಥಿತಿ ಅಜೀರ್ಣಾವಸ್ಥೆಯಲ್ಲಿದ್ದು ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿದೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಅದೊಂದು ಕಾಲವಿತ್ತು. ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದ ಕಾಲ. ಅದು ಈಗಲೂ ನಮ್ಮನ್ನ ಮತ್ತೆ ಮತ್ತೆ ನೆನಪು ಮಾಡುವಂತೆ ಮಾಡುತ್ತಿದೆ. ಅದರಲ್ಲೂ ಕೆಲವೊಂದು ಆಯ್ದ ಕುರುಹುಗಳು ಈಗ ನಮ್ಮ ಪಕ್ಕದ ಊರುಗಳಲ್ಲಿ ಮತ್ತೆ ಬ್ರಿಟಿಷರ ಕಾಲವನ್ನು ನೆನಪಿಸುವಂತೆ ಮಾಡುತ್ತವೆ. ಅಂಥದ್ದೇ ಒಂದು ಸ್ಟೋರಿಯನ್ನ ನಾವು ಹೇಳ್ತೀವಿ ನೋಡಿ. ಹೌದು, ಆ ಕಾಲದಲ್ಲಿ ಮಂಗಳೂರಿನಿಂದ ಮಡಿಕೇರಿ ಕಡೆಗೆ ತೆರಳುತ್ತಿದ್ದ ಬ್ರಿಟಿಷರು ತಮ್ಮ ಕುದುರೆಗಳಿಗೆ ನೀರು ಕುಡಿಸಲು ಪುತ್ತೂರಿನ ಆರ್ಯಾಪು ಗ್ರಾಮ ಪಂಚಾಯತ್ನಲ್ಲಿರುವ ಬಾರಿಕೆ ರಸ್ತೆಯಲ್ಲಿರುವ ಈ ಕೆರೆಯಿಂದಲೇ ನೀರು ಕುಡಿಸಿ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ದರು. ಆದರೆ ಈ ಕೆರೆ ಇಂದು ನಾದುರಸ್ತಿಯಲ್ಲಿದ್ದು ಕೆರೆಯ ಅಭಿವೃದ್ಧಿಗೆ ಒತ್ತಾಯಗಳು ಕೇಳಿಬರುತ್ತಿದೆ. ಸಂಪ್ಯದ ಈ ಒಂದು ಬಾರಿಕೆ ರಸ್ತೆಯಲ್ಲಿರತಕ್ಕಂಥ ಅನಾದಿ ಕಾಲದಲ್ಲಿಯೂ ಇರತಕ್ಕಂಥ ಈ ಕೆರೆ ಇದೀಗ ಅಜೀರ್ಣಾವಸ್ಥೆಯಲ್ಲಿದೆ. ಆದರೆ ಪೂರ್ವ ಇತಿಹಾಸವನ್ನು ನಾವು ಗಮನಿಸಿಕೊಂಡಾಗ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆ ಪೀರಿಯಡಲ್ಲಿ ಈ ಕುದುರೆಗಳು ಬಂದು ಇಲ್ಲಿ ನೀರನ್ನು ಕುಡಿದು ಇಲ್ಲಿಂದ ಅದು ಮಂಗಳೂರಿಗೆ ಹೋಗುವಂಥ ಒಂದು ಪದ್ಧತಿ ಇತ್ತು. ಬಾವುಟಗುಡ್ಡೆಯವರೆಗೆ ಹೋಗುವಂಥ ಪದ್ಧತಿಗಳು. ಆ ನಿಮಿತ್ತ ಇಲ್ಲಿ ಎಲ್ಲ ಆಗಿನ ರಾಜವಂಶದವರು ರಾಜ ಆಳ್ವಿಕೆ ಸಂದರ್ಭದಲ್ಲಿ ಕುದುರೆಗಳು ಬಂದು ಇಲ್ಲಿ ಸ್ವಚ್ಛಂದವಾಗಿ ನೀರು ಕುಡಿದು ಅನಿವಾರಿಸಿಕೊಂಡು ಹೋಗುತ್ತಿದ್ದಂಥ ಪ್ರತೀತಿಗಳು ಇತಿಹಾಸದ ಮೂಲಗಳಿಂದ ನಮಗೆ ಸಿಕ್ಕಿದೆ. ಈಗ ಏನಂತ ಹೇಳಿದ್ರೆ ಇಲ್ಲಿ ಒಂದು ದೊಡ್ಡ ಮರ ಇತ್ತು, ಗೋಳಿ ಮರ. ಏನಾಯಿತು, ಪ್ರಕೃತಿ ಇದಕ್ಕೆ ಕಳೆದ ವರ್ಷ ಮಳೆ ಜಾಸ್ತಿ ಬಂದ ಕಾರಣ ಅದು ಬಿದ್ದು ಇಲ್ಲಿ ಈ ನಮ್ಮ ಕೆರೆ ಅರ್ಧ ಪೂರ್ಣದಲ್ಲಿ ಮುಳುಗೋಯಿತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಮನವಿಗಳನ್ನು ಕೊಟ್ಟಿದ್ದೇವೆ. ನಮ್ಮ ಮಾನ್ಯ ಶಾಸಕರಾದ ಆವಾಗ BJP ಶಾಸಕರಾಗಿರ್ತಕ್ಕಂಥ ಮಠಂದೂರವರಿಗೆ ನಾವು ಇದಕ್ಕೆ ಆಲ್ರೆಡಿ ಲೆಟರ್ ಮಾಡಿದ್ದೇವೆ. ತದನಂತರ ಬಂದಂಥ ಮಾನ್ಯ ಅಶೋಕರಯ್ಯವರಿಗೂ ಕೂಡ ಇದರ ಬಗ್ಗೆ ಅವರ ಗಮನಕ್ಕೆ ತಂದಿದ್ದೇವೆ. ಬೇಗನೆ ಇದನ್ನು ಪರಿಹರಿಸಿಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅವರು. ಇನ್ನು ಮಂಗಳೂರನ್ನು ಕೇಂದ್ರವಾಗಿಸಿಕೊಂಡು ದಕ್ಷಿಣ ಕನ್ನಡದಲ್ಲಿ ಆಡಳಿತ ನಡೆಸುತ್ತಿದ್ದ ಬ್ರಿಟಿಷರು ಇಡೀ ಜಿಲ್ಲೆಯನ್ನು ಅಲ್ಲಿಂದಲೇ ಕಂಟ್ರೋಲ್ ಮಾಡಿಕೊಂಡಿದ್ದರು. ಹೀಗೆ ಆಡಳಿತ ಮಾಡಿಕೊಂಡಿದ್ದ ಬ್ರಿಟಿಷರು ಒಂದಲ್ಲ ಒಂದು ಪಳೆಯುಳಿಕೆಗಳನ್ನು ಬಿಟ್ಟು ಹೋಗಿದ್ದು, ಇಂಥ ಪಳೆಯುಳಿಕೆಗಳಲ್ಲಿ ಪುತ್ತೂರಿನ ಈ ಕೆರೆಯು ಒಂದಾಗಿದೆ. ಆರ್ಯಾಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಲ್ಯ ಎಂಬಲ್ಲಿರುವ ಈ ಕೆರೆಯ ನೀರನ್ನು ಮಂಗಳೂರಿನಿಂದ ಮಡಿಕೇರಿ ಭಾಗಕ್ಕೆ ಸಂಚರಿಸುವ ಸಂದರ್ಭಗಳಲ್ಲಿ ದಾರಿ ಮಧ್ಯೆ ಸಿಗುವ ಈ ಕೆರೆಯ ನೀರನ್ನು ತಮ್ಮ ಕುದುರೆಗಳಿಗೆ ಕುಡಿಸುತ್ತಿದ್ದರಂತೆ. ಅಲ್ಲದೆ ಇದೇ ಕೆರೆಯ ಬಳಿ ವಿಶ್ರಾಂತಿ ಪಡೆದು ಹೋಗುತ್ತಿದ್ದರು ಎನ್ನುವ ಉಲ್ಲೇಖಗಳು ಜಿಲ್ಲೆಗೆ ಸಂಬಂಧಿಸಿದ ಹಲವು ಇತಿಹಾಸ ಪುಸ್ತಕಗಳಲ್ಲಿದೆ. ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಬ್ರಿಟಿಷ್ ಆಡಳಿತವನ್ನು ವಿರೋಧಿಸಿದಂಗೆ ಎದ್ದಿದ್ದ ಕಲ್ಯಾಣಪ್ಪ ಎನ್ನುವ ಸೇನಾನಿಯ ಚರಿತ್ರೆಯಲ್ಲೂ ಈ ಕೆರೆಯ ಉಲ್ಲೇಖವಿದೆ. ಬ್ರಿಟಿಷರು ಮಾತ್ರವಲ್ಲದೆ ರಾಜ ಮಹಾರಾಜರ ಕಾಲದಲ್ಲೂ ಕುದುರೆಗಳು ಈ ಕೆರೆಯ ನೀರನ್ನು ಕುಡಿದು ಸ್ವಚ್ಛಂದವಾಗಿದ್ದವು. ಮಾಣಿ ಮೈಸೂರು ರಸ್ತೆಯ ಪಕ್ಕದಲ್ಲೇ ಇರುವ ಈ ಕೆರೆ ಇದೀಗ ಅಜೀರ್ಣಾವಸ್ಥೆಯಲ್ಲಿದೆ. ಸಂಪ್ಯ ಕೆರೆ ಬಹಳ ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತ ಕೆರೆ. ಬ್ರಿಟಿಷರ ವಿರುದ್ಧ ನಮ್ಮ ಈ ಭಾಗದ ಹೋರಾಟಗಾರರು ಹೋರಾಟಕ್ಕೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ವಿಶ್ರಾಂತಿ ಪಡೆದು ಕುದುರೆ ಮೇಲೆ ಹೋಗುವ ವಿಶ್ರಾಂತಿ ಪಡೆದ ಐತಿಹ್ಯ ಇದೆ. ಸೊ ಆ ಕೆರೆಯನ್ನು ಹಿಂದೊಮ್ಮೆ ಅಭಿವೃದ್ಧಿಪಡಿಸಲಾಗಿತ್ತು. ಇತ್ತೀಚೆಗೆ ಅಲ್ಲಿ ಅದರ ಬುಡದಲ್ಲಿ ಒಂದು ಮರ ಇತ್ತು. ಆ ಮರ ತುಂಬಾ ವಿಸ್ತಾರವಾದ ಮರ ಇತ್ತು. ಭಾರಿ ಗಾಳಿ ಮಳೆಗೆ ಆ ಮರ ಕುಸಿದಿದ್ದ ಕಾರಣ ಅದು ಕೆರೆಗೆ ಬಿದ್ದಿದೆ. ಸೊ ಆ ಕೆರೆಗೆ ಬಿದ್ದ ಕಾರಣ ಅದರ ಒಂದು ಬದಿಯ ತಡೆಗೋಡೆ ಕುಸಿತ ಆಗಿದೆ. ನಮ್ಗೇನಾಗಿದೆ, ಏಕಾಏಕಿ ಅಷ್ಟು ಮೊತ್ತ ಸುಮಾರು 6-7 ಲಕ್ಷ ರೂಪಾಯಿ ಅನುದಾನ ಬೇಕಾಗ್ತದೆ. ಮಾನ್ಯ ಶಾಸಕರಲ್ಲಿ ಈಗಾಗಲೇ ಮನವಿ ಕೊಟ್ಟಿದ್ದೇವೆ ನಾವು. ಅದರ ಮರದ ಬಡ್ಡೆ ಮರ ಎಲ್ಲ ತೆರವು ಮಾಡಿದ್ದೇವೆ ನಾವು. ಸ್ಥಳೀಯ ಉದ್ಯಮ ಸಹಕಾರ ಮರ ತೆರವು ಮಾಡಿ ಅದರ ಬುಡ ಹಾಗೆ ಇದೆ. ಅದನ್ನು ತೆರವು ಮಾಡಿ ಈಗ ಏಕಾಏಕಿ ತೆರವು ಮಾಡಿದ್ರೆ ಮಾರ್ಗ ಕುಸಿಯುವ ಸಾಧ್ಯತೆ ಇದೆ. ಹಾಗೆ ಅದನ್ನು ಹಾಗೆ ಇಟ್ಕೊಂಡಿದ್ದೇವೆ. ಮಾನ್ಯ ಶಾಸಕರಲ್ಲಿ ಕೂಡ ವಿನಂತಿ ಮಾಡಿದ್ದೇವೆ, ವಿಶೇಷ ಅನುದಾನ ಅಥವಾ CSR ಅನುದಾನ ಪಡೆದುಕೊಂಡು ಅದನ್ನು ಕೂಡಲೇ ಸರಿಪಡಿಸಿ ಆ ಕೆರೆಯನ್ನು, ನಮ್ಮ ಐತಿಹ್ಯ ಕೆರೆಯನ್ನು ಉಳಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಗ್ರಾಮ ಪಂಚಾಯತ್ ಮಾಡ್ತದೆ. ಮಳೆಯಿಂದಾಗಿ ಈ ಕೆರೆಯ ಪಕ್ಕದಲ್ಲೇ ಇದ್ದ ಮರಗಳು ಕೆರೆಯ ಮೇಲೆ ಬಿದ್ದ ಪರಿಣಾಮ ಕೆರೆಯು ಸಂಪೂರ್ಣ ಮರದಿಂದಲೇ ತುಂಬಿತ್ತು. ಬಳಿಕ ಗ್ರಾಮ ಪಂಚಾಯತ್ ಸ್ಥಳೀಯರ ಸಹಕಾರದಿಂದ ಮರಗಳನ್ನು ಕೆರೆಯಿಂದ ತೆರವುಗೊಳಿಸುವ ಕಾರ್ಯ ಮಾಡಿತ್ತಾದರೂ ಮರದ ಬುಡಗಳು ಮಾತ್ರ ಇಂದಿಗೂ ಕೆರೆಯ ಮಧ್ಯದಲ್ಲೇ ಇದೆ. ಅಲ್ಲದೆ ಕೆರೆಯ ಸುತ್ತಲೂ ಕಟ್ಟಿರುವ ಕಬ್ಬಿಣದ ಸರಳುಗಳ ತಡೆಗೋಡೆಯ ಒಂದು ಭಾಗವು ಕುಸಿದಿದ್ದು ಕೆರೆಯ ಪಕ್ಕದಲ್ಲೇ ಹಾದು ಹೋಗುವ ರಸ್ತೆಯು ಕುಸಿಯುವ ಭೀತಿಯಲ್ಲಿದೆ.
ಐತಿಹಾಸಿಕ ಈ ಕೆರೆಯನ್ನು ಉಳಿಸಿ ಬೆಳೆಸುವ ಕಾರ್ಯ ಅತಿ ಶೀಘ್ರವೇ ನಡೆಯಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವೂ ಆಗಿದೆ. ಶರತ್ ಪುತ್ತೂರು, ನಮ್ಮ ಕೂಡ್ಲ ನ್ಯೂಸ್ 24x7.